ಪೇಜ್ ಪೀಪಲ್ಸ್ ಅಸೋಸಿಯೇಷನ್ ಫಾರ್ ಜೆರಿಯಾಟ್ರಿಕ್ ಎಂಪವರ್ಮೆಂಟ್ ವತಿಯಿಂದ ವರ್ಲ್ಡ್ ಆಲ್ಝೈಮರ್ ಡೇ ಕಾರ್ಯಕ್ರಮವು ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲಿ ನಡೆಯಿತು. ಪೇಜ್ ಪೀಪಲ್ಸ್ ಅಸೋಸಿಯೇಷನ್ ಫಾರ್ ಜೆರಿಯಾಟ್ರಿಕ್ ಎಂಪವರ್ಮೆಂಟ್ ಏಜ್ ಮಂಗಳೂರು, ಪೇಜ್ ಮಂಗಳೂರು, ಲಯನ್ಸ್ ಕ್ಲಬ್ ಮಂಗಳೂರು, ರೋಟರಿ ಮಂಗಳೂರು ಸೌತ್ ಇದರ ಜಂಟಿ ಸಹಯೋಗದೊಂದಿಗೆ ನಡೆದ ವರ್ಲ್ಡ್ ಆಲ್ಝೈಮರ್ ಡೇ ಕಾರ್ಯಕ್ರಮಕ್ಕೆ ಬೆಲೂನು ಹಾರಿ ಬಿಡುವ ಮೂಲಕ ಚಾಲನೆಯನ್ನ ನೀಡಲಾಯಿತು. ಈ ಸಂದರ್ಭ ಮಾತನಾಡಿದ ಪೇಜ್ನ ಉಪಾಧ್ಯಕ್ಷೆ ಡಾಕ್ಟರ್ ಪ್ರಭಾ ಅಧಿಕಾರಿ ಅವರು, ಅಲ್ಝೈಮರ್ ಒಂದು ರೋಗವಾಗಿದ್ದು ಇದು ಹೆಚ್ಚಾಗಿ 60 ವರ್ಷ ಮೇಲ್ಪಟ್ಟವರಿಗೆ ಬರುವುದು ಸಹಜ ಎಂದು ಹೇಳಿದರು. Behavior abnormality, we call it as thinking abnormality, and of course they will not be able to do their functioning. That means if they are occupying a high position, they cannot do the high position job. If the person is a housewife, she cannot cook because she cannot remember what she has already put for the food and what she hasn't put. So slowly they forget to do their daily activities of living as well. ಅನಂತರ ಮನೋವೈದ್ಯರಾದ ಡಾಕ್ಟರ್ ರವೀಶ್ ತುಂಗಾಪುರ ಮಾತನಾಡಿ, ವಯಸ್ಕರಲ್ಲಿ ಕಂಡುಬರುವ ಮರವಿನ ಕಾಯಿಲೆಯೇ ಅಲ್ಝೈಮರ್. ಕೊನೆಗಾಲದಲ್ಲಿ ಕಾಡುವ ದೀರ್ಘಕಾಲಿಕ ಸಮಸ್ಯೆ ಇದು. ಮರವಿನ ಕಾಯಿಲೆಯ ಬಗ್ಗೆ ಜಾಗೃತಿ ಅಗತ್ಯ ಎಂದು ಹೇಳಿದರು. Appropriate measures to manage this problem. As Madam told, it cannot be cured, we do agree, but it can be the quality of life in this elderly population, those who are having dementia can be definitely improved by our help or intervention or whatever it is. ಇದೇ ವೇಳೆ ಬಿಎನ್ಐ ಇನ್ಸ್ಪೈರ್ ಮಂಗಳೂರಿನ ಅಧ್ಯಕ್ಷರಾದ ಕಿರಣ್ ಶ್ಯಾಮ್ ಅವರು ಮಾತನಾಡಿ, ಪೇಜ್ ಸಂಸ್ಥೆಯಿಂದ ವಿನೂತನ ಕಾರ್ಯಕ್ರಮವೊಂದನ್ನು ಹಮ್ಮಿಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮರವಿನ ಕಾಯಿಲೆಯ ಬಗ್ಗೆ ಅರಿವು ಮುಖ್ಯ ಎಂದು ಹೇಳಿದರು. This wonderful platform called Page, as a caregiver to my mother, because she is a stage 3 Alzheimer's patient herself, and I've been looking at her obviously for the last 42 years, but giving as a caregiver, I've been looking at her for probably last 6 years now, and I've seen her advance from stage 0 or probably stage 1 preclinical stage to where she is right now. And I should really thank Dr. Prabha Adhikari, Mr. Gerardin, and Mr. Mohan Raj and Dr. Raghuveer, of course, for having created and supported such a wonderful platform in the form of Page. And not only in making sure people are aware, the awareness is spread amongst the elderly as well as the caregiver community. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಎಸ್ಸಿಪಿ ಜಗದೀಶ್ ಮಂಗಳೂರು, ಯನಪೋಯ ಯೂನಿವರ್ಸಿಟಿಯ ಕುಲಸಚಿವರಾದ ಡಾಕ್ಟರ್ ರಘುವೀರ್, ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ಬಾಯಾರಿ, ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಅಕ್ಷಯ್ ಶ್ರೀಧರ್, ರೋಶಿನಿ ನಿಲಯದ ಎಂಎಸ್ಡಬ್ಲ್ಯೂ ಎಚ್ಒಡಿ ಎಲ್ವಿನ್, ಜೆರಾಲ್ಡಿನ್ ಡಿಸೋಸಾ, ಲಯನ್ ಕೃಷ್ಣಾನಂದ ರೈ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ವಕೀಲರಾದ ಶುಭಾ ಬಾಳೆಗ ಅವರು ಗಣ್ಯರನ್ನ ಸ್ವಾಗತಿಸಿದ್ರು. ಮೋಹನ್ ರಾಜ್ ಮತ್ತು ಸೀತಾರಾಮ್ ಅವರು ಧನ್ಯವಾದ ಸಮರ್ಪಿಸಿದ್ರು. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.